ಜಿಲ್ಲೆಯ ಅಗ್ರಣಿ ಬ್ಯಾಂಕ್ ಆದ ಸಿಂಡಿಕೇಟ್ ಬ್ಯಾಂಕ್ನ ಆಯೋಜನೆಯಲ್ಲಿ ನಡೆದ ಗ್ರಾಹಕರನ್ನು ತಲುಪುವ ಉಪಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದು ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2 ದಿನಗಳ ಕಾಲ ಮಣಿಪಾಲದ ಸಿಂಡಿಕೇಟ್ ಬ್ಯಾಂಕ್ನ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 1302 ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಪತ್ರವನ್ನು ನೀಡಲಾಯಿತು. ಜಿಲ್ಲೆಯ 23 ಬ್ಯಾಂಕುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು 103 ಕೋಟಿ ರೂಪಾಯಿ ಸಾಲವನ್ನು ಬಿಡುಗಡೆ ಮಾಡಲಾಯಿತು. ಸಿಂಡಿಕೇಟ್ ಬ್ಯಾಂಕ್ನ ವತಿಯಿಂದ 440 ಖಾತೆದಾರರಿಗೆ 32 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿದೆ. 2 ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು, ಡಿಜಿಟಲ್ ಇಂಡಿಯಾ, ಕ್ಯಾಶ್ಲೆಸ್ ವ್ಯವಹಾರ ಮತ್ತಿತರ ಹಣಕಾಸು ವ್ಯವಹಾರದ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಲಾಯಿತು. ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಮಣಿಪಾಲ ವಲಯ ಕಚೇರಿ ವ್ಯಾಪ್ತಿಯ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ ಪರಿವೀಕ್ಷಣಾ ವಿಭಾಗದ ಪಂಜೀಕೃತ ಕಾರ್ಯಾಲಯದ ಮಹಾಪ್ರಬಂಧಕ ವಿಎಂ ಗಿರಿಧರ್, ಕೆನರಾ ಬ್ಯಾಂಕ್ನ ಉಪ ಮಹಾಪ್ರಬಂಧಕ ಬಿಪಿ ನಂಜುಂಡಪ್ಪ, ಸಿಂಡಿಕೇಟ್ ಬ್ಯಾಂಕ್ನ ಲೀಡ್ ಬ್ಯಾಂಕ್ನ ಮುಖ್ಯ ಪ್ರಬಂಧಕ ರುದ್ರೇಶ್ ಡಿಸಿ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಬರುವಂತೆ ಮಾಡಿ ನಗದು ರಹಿತ ವಹಿವಾಟುಗಳನ್ನು ಮಾಡಲಿಕ್ಕೆ ಡಿಜಿಟಲ್ ಇಕಾನಮಿ ಅಂತ ನಾವು ಏನು ಹೇಳ್ತೀವಿ, ಡಿಜಿಟಲ್ ಇಂಡಿಯಾ ಈಗ ದೇಶದ ಕನಸು ಏನಂತ ಹೇಳಿದರೆ ಒಂದು ಹೊಸ ಭಾರತವನ್ನು ನಿರ್ಮಾಣ ಮಾಡಬೇಕು, ಹಾಗೆ ಕ್ಯಾಶ್ಲೆಸ್ ಇಂಡಿಯಾವನ್ನು ಮಾಡಬೇಕು ಅಂತ, ಭಾರತವನ್ನು ಮಾಡಬೇಕು, ಡಿಜಿಟಲ್ ಇಂಡಿಯಾ ಅಂತ ಮಾಡಬೇಕು ಅಂತಿದೆ. ಅದರ ಬಗ್ಗೆ ಕೂಡ ನಿನ್ನೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಟ್ಟಿದ್ದೇವೆ. ಬಂದ ಎಲ್ಲ ಗ್ರಾಹಕರಿಗೂ ಗ್ರಾಹಕರೇತರಿಗೂ ಅದನ್ನು ಕೊಟ್ಟಿದ್ದೇವೆ ಮಾಹಿತಿಯನ್ನು. ಅದಲ್ಲದೆ ಈ ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ಡ್ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ಗೆ ಏನು ಹೇಳ್ತೀವಿ, ಪ್ರಾಯೋಜಿಕವಾದಂತಹ ಬಹಳ ಮುಖ್ಯವಾದಂಥ ಕೆಲವು ಯೋಜನೆಗಳು ಆದರೆ ನಿಮ್ಮ ಮುದ್ರಾ ಯೋಜನಾ 10 ಲಕ್ಷದವರೆಗಿನ ಸಾಲ ಹಾಗೂ ಸ್ಟ್ಯಾಂಡಪ್ ಇಂಡಿಯಾ ಲೋನ್ಸು, ಅದರಲ್ಲಿ SC ST ಹಾಗೂ ಲೇಡಿ ಬೆನಿಫಿಷರಿಗೆ 10 ಲಕ್ಷದಿಂದ 1 ಕೋಟಿವರೆಗೆ ಹೊಸ ಒಂದು ಉದ್ಯಮಿಗಳನ್ನ ಸ್ಟಾರ್ಟ್ ಮಾಡಲಿಕ್ಕಿರುವಂಥದ್ದು, ಹಾಗೂ PMJDY ಅಕೌಂಟ್, ಜನ್ಧನ್ ಅಕೌಂಟ್ಸ್ ಬಗ್ಗೆ, ಹಾಗೂ PMMY ಪ್ರೈಮ್ ಮಿನಿಸ್ಟರ್, PMAY ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾದ ಬಗ್ಗೆ, ಹೀಗೆ ಹಲವಾರು ಆಧಾರ್ ಎನ್ರೋಲ್ಮೆಂಟ್ ಬಗ್ಗೆ, ಆಧಾರ್ ಸೀಡಿಂಗ್ ಬಗ್ಗೆ ಎಲ್ಲದನ್ನು ಪೂರ್ಣವಾದ ಮಾಹಿತಿಯನ್ನು ನಿನ್ನೆ ಕೊಟ್ಟಿದ್ದೇವೆ ನಾವು. ಇದರ ಮೇನ್ ಉದ್ದೇಶ, ಈ ಅಂಥ ಪ್ರೋಗ್ರಾಮ್ಗಳು ಮಾಡುವ ಮೇನ್ ಉದ್ದೇಶ ಏನಂತ ಹೇಳಿದರೆ, ನಿಮಗೆಲ್ಲ ತಿಳಿದ ಹಾಗೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ GDPಯನ್ನು ಬೆಳವಣಿಗೆಗೆ ಮುಖ್ಯವಾಗಿ 3 ಥರದ ಸೆಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ. ಮೊದಲನೇದಾಗಿ ಅಗ್ರಿಕಲ್ಚರ್, ಎರಡನೇದಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್, ಮೂರನೇದಾಗಿ ಸರ್ವಿಸಸ್ ಸೆಕ್ಟರ್. ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ 19% ಕಾಂಟ್ರಿಬ್ಯೂಟೆಡ್ ಬೈ ದಿ ಅಗ್ರಿಕಲ್ಚರ್, 27% ಕಾಂಟ್ರಿಬ್ಯೂಟೆಡ್ ಬೈ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್, ಉಳಿದ 54% ನಮ್ಮ ಸರ್ವಿಸಸ್ ಸೆಕ್ಟರ್ನಲ್ಲಿ. ಅಂದರೆ ಅಗ್ರಿಕಲ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ GDPಗೆ, ನಮ್ಮ ದೇಶದ ಬೆಳವಣಿಗೆಗೆ, ಆರ್ಥಿಕ ಬೆಳವಣಿಗೆ ಅತ್ಯುತ್ತಮವಾಗಿ ಹೆಲ್ಪ್ ಮಾಡ್ತಾ ಇದೆ. 19% ನಮ್ಮ ಏನು ಆರ್ಥಿಕ ಪ್ರಗತಿ ಉಂಟು ಅದರಲ್ಲಿ 19% ಅಗ್ರಿಕಲ್ಚರ್ನಿಂದ ಬರ್ತಾ ಇದೆ. ಆದ್ದರಿಂದ ನಿನ್ನೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ರಿಕಲ್ಚರಿಗೆ ಕೂಡ ನಾವು ಸಾಲಗಳನ್ನು ಕೊಟ್ಟಿದ್ದೇವೆ. ಎಷ್ಟು ನಂಬರ್ ಅಗ್ರಿಕಲ್ಚರ್, ಹಾಗೇನೆ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಇವತ್ತಿನ ದಿನ ತಮಗೆಲ್ಲ ತಿಳಿದ ಹಾಗೆ MSME ಅಂತ ಏನು ಸೆಕ್ಟರ್ ಇದೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಅತಿ ಸಣ್ಣ ಹಾಗೂ ಮಧ್ಯಮ ಉದ್ದಿಮೆಗಳಿಗೆ ಸಾಲಕ್ಕೆ ಹೆಚ್ಚಿನ ಒಂದು ನಾವು ಒತ್ತನ್ನು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ, ಈ ಒಂದು ಸೆಕ್ಟರ್ ಏನಿದೆ, MSME ಸೆಕ್ಟರ್ ಏನಿದೆ, ಇದು ದೇಶದ 45% ಪ್ರೊಡಕ್ಷನ್ ಏನಿದೆ, ಏನು ಪ್ರೊಡಕ್ಷನ್ ಆಗ್ತದೆ
ಅದರ 45 ಭಾಗ ಈ ಒಂದು MSME ಸೆಕ್ಟರಿಂದ ಆಗ್ತಾ ಉಂಟು.